ಎಡಗಾಲಿನಲ್ಲಿದ್ದ ರಾಡು ತೆಗೆಯಲು ಬಂದ ಮಹಿಳೆಯ ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ನಡೆಸಿರುವ ಆಘಾತಕಾರಿ ಘಟನೆ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಜಿಲ್ಲಾಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸಂತೋಷ್ ವಿರುದ್ಧ ಗಂಭೀರ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ಮಹಿಳೆಯ ಎಡಗಾಲಿನಲ್ಲಿ ಅಳವಡಿಸಿದ ರಾಡು ತೆಗೆಯಲು ಹೋಗಿ ವೈದ್ಯರು ಬಲಗಾಲನ್ನ ಕೊಯ್ದಿದ್ದಾರೆ. ಈ ವೇಳೆ ವೈದ್ಯರಿಗೆ ಮತ್ತು ತಮ್ಮ ತಪ್ಪಿನ ಅರಿವಾಗಿದೆ. ಬಳಿಕ ಎಡಗಾಲಿಗೆ ಆಪರೇಷನ್ ಮಾಡಿ ರಾಡ್ ತೆಗೆದಿದ್ದಾರೆ. 2.5 ವರ್ಷದ ಹಿಂದೆ ನಡೆಸಿದ ಅಪಘಾತದಲ್ಲಿ ಮಹಿಳೆಯ ಎಡಕಾಲಿಗೆ ಪೆಟ್ಟಾಕಿತ್ತು. ಈ ವೇಳೆ ವೈದ್ಯರು ರಾಡ್ ಅಳವಡಿಸಿದ್ರು. ಇತ್ತೀಚೆಗೆ ಕಾಲಿಗೆ ಅಳವಡಿಸಿದ ರಾಡ್ನಿಂದ ಮಹಿಳೆಗೆ ನೋವು ಕಾಣಿಸಿಕೊಳ್ತಾ ಇತ್ತು. ಬಳಿಕ ಅವರು ಹಿಮ್ಸ್ ಆಸ್ಪತ್ರೆಯ ವೈದ್ಯ ಸಂತೋಷ್ ಬಳಿ ತೋರಿಸಿದ್ರು. ಅವರು ರಾಡ್ ತೆಗೆಸುವಂತೆ ಹೇಳಿದ್ರು. ವೈದ್ಯರ ಸಲಹೆಯಂತೆ ಹಿಮ್ಸ್ ಆಸ್ಪತ್ರೆಗೆ ಮಹಿಳೆ ದಾಖಲಾಗಿದ್ರು. ಇದೀಗ ವೈದ್ಯರ ಎಡವಟ್ಟಿನಿಂದ ಮಹಿಳೆಯ 2 ಕಾಲುಗಳಿಗೆ ಗಾಯವಾಗಿತ್ತು. ಓಡಾಡಲು ಸಾಧ್ಯ ಆಗದೆ ಹಾಸಿಗೆಯಲ್ಲಿ ಮಲಗಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಮಹಿಳೆಯ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ.